ವಿಶ್ವಕರ್ಮ ಯುವಮೇಳದಿಂದ ನಾವು ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಒಂದು ಮಾಹಿತಿ ಕೊಟ್ಟಿರ್ತೇವೆ. ನಮ್ಮ ಸಮಾಜದ ಒಂದು ಮಹಿಳೆಗೆ ಆದಂಥ ಅನ್ಯಾಯಕ್ಕೆ ನಾವು ಅದಕ್ಕೆ ಬೇಕಿದ್ದಂಥ ಒಂದು ಪೊಲೀಸ್ ಸ್ಟೇಷನಲ್ಲಿ ಒಂದೊಬ್ಬರು JP ಜಗನ್ನಿವಾಸರಾವ್ ಅವರು ಒಂದು ವಚನ ಕೊಟ್ಟಿರುತ್ತಾರೆ. ಅದು ವಚನ ಭ್ರಷ್ಟರಾಗಿದ್ದಾರೆ ಅಂತ ಹೇಳಿಕೊಂಡು ನಾವು ಹಿಂದಿನ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಾವು ಕೊಟ್ಟಿರ್ತೇವೆ. ಮತ್ತು ಆ ಪತ್ರಿಕಾಗೋಷ್ಠಿಯಲ್ಲಿ ನಾವು ಕೊಟ್ಟಿರುವ ಹಾಗೆ ನಾವು ಇದನ್ನು ಕಾನೂನಾತ್ಮಕವಾಗಿ ಹೋಗ್ತಾ ಇದೆ. ಆದರೆ ಅದಕ್ಕೆ ನಾವೊಂದು ಈ ಕ್ಷೇತ್ರದ ಇಲ್ಲಿರುವಂತಹ ಸೀಮೆಯ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ನಾವು ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಸಲ್ಲಿಸ್ತೇವೆ ಅಂತ ಒಂದು ಮಾಹಿತಿಯನ್ನು ನಾವು ಕೊಟ್ಟಿರ್ತೇವೆ. ಆದರೆ ಇದೊಂದು ಜಾಲತಾಣದಲ್ಲಿ ಯಾವ ರೀತಿ ಪ್ರಚಾರ ಆಗಿರುತ್ತದೆ ಅಂದರೆ ನಾವು ಪ್ರತಿಭಟನೆ ಮಾಡ್ತೇವೆ ಅಂತ ಒಂದು ಗಾಳಿ ಸುದ್ದಿಯನ್ನು ಹಬ್ಬಿಸಿಕೊಂಡು ನಮ್ಮ ಸಮುದಾಯಕ್ಕೂ ಕೂಡ ಅವರು ಕೆಲವೊಂದು ಯಾವುದೊಂದು ನನಗೆ ಇವತ್ತು ಮಾಹಿತಿ ಬಂತು, ಮಹಾಲಿಂಗೇಶ್ವರ ಸಂರಕ್ಷಣಾ ಸಮಿತಿ ಅಂತ ಒಂದು ಅವರೊಂದು ನಿನ್ನೆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಮತ್ತೆ ಪ್ರಕಟಣೆ ಕೊಟ್ಟಿರ್ತಾರೆ. ಅಂದರೆ ನಾವು ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಮತ್ತೆ ಅವರನ್ನು ದೇವಸ್ಥಾನದ ದಬ್ಬುತ್ತೇವೆ ಅಂತ ಒಂದು ಮಾಹಿತಿಗೆಲ್ಲ ಬರ್ತಾ ಉಂಟು. ಆದರೆ ಇದು ನಾವು ಖಂಡಿಸ್ತೇವೆ. ಯಾಕೆಂದ್ರೆ ಇದೊಂದು ನಾವು ಹೇಳಿದಂಥ ಮಾತು ಬೇರೆ, ಅದರಲ್ಲಿ ಪ್ರಚಾರ ಆಗಿರುವಂಥದ್ದು ಬೇರೆ. ಯಾಕಂದ್ರೆ ನಾವಿಲ್ಲಿ ಈ ಕ್ಷೇತ್ರದಲ್ಲಿರುವಂಥ ಸಂಬಂಧಪಟ್ಟಗಳು ಕೂಡ ಎಲ್ಲರಿರ್ತಾರೆ. ಆದರೆ ನಾವು ಇಲ್ಲಿ ಕ್ಷೇತ್ರದಲ್ಲಿರುವಂಥ ಒಂದು ದೇವರಲ್ಲಿ ನಾವು ಕೂಡ ಒಂದು ವಿಶ್ವ ಬ್ರಾಹ್ಮಣ ಸಮಾಜಕ್ಕೆ ಸೇರಿರುವಂಥವ್ರು, ನಾವು ಕೂಡ ಜನಿವಾರ ಹಾಕಿರುವಂಥವು, ನಾವು ದಿನನಿತ್ಯ ಪೂಜೆ ಮಾಡ್ತೇವೆ, ಮಡಿಯಲ್ಲಿ ಪೂಜೆಗಳನ್ನು ಮಾಡ್ತೇವೆ. ಆ ಒಂದು ಕ್ರಮ, ಆ ಧರ್ಮಕ್ಕೆ ನಾವು ಸೇರಿರುವಾಗ ನಮಗೆ ಅದರ ಧಾರ್ಮಿಕವಾಗಿ ಚಿಂತನೆಗಳು ನಮಗೆ ಕೂಡ ಇದೆ. ಆಗಿರೋ ಒಂದು ದೇವರಲ್ಲಿ ನಾವು ಪ್ರತಿಭಟನೆ ಮಾಡುವಂಥ ದೊಡ್ಡ ವ್ಯಕ್ತಿಗಳು ನಾವಲ್ಲ. ನಾವು ಹೊರಗಡೆ ಪ್ರತಿಭಟನೆ ಮಾಡ್ಬೋದು, ಕಾನೂನಾತ್ಮಕವಾಗಿ ಕೇಳ್ಬೋದು. ಆ ದೇವರಲ್ಲಿ ಕೇಳುವಂಥ ಒಂದು ತಾಯಿ ಮಗುವ ಪ್ರೀತಿ ಹೇಗಿದೆ, ಆ ಬಾಂಧವ್ಯ ನಮಗೆ ಮತ್ತೆ ದೇವರಿಗೆ ಇರುವಂಥದ್ದು. ಹಾಗೆ ನಾವು ಕ್ಷೇತ್ರಕ್ಕೆ ಹೋಗಿದ್ದೇವೆ. ಇವತ್ತು ನಾವು ಕೊಟ್ಟ ಮಾತಿನಂತೆ ಪತ್ರಿಕಾಗೋಷ್ಠಿಯಲ್ಲಿ ನಾವು ಹೇಳುವಂತೂ ನಮ್ಮ ಈ ಹೆಣ್ಣು ಮಗಳಾದಂಥ ಅನ್ಯಾಯಕ್ಕೆ ನಾವು ದೇವರಲ್ಲಿ, ಸಮಾಜದ ಪರವಾಗಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಆ ವಚನ ಭ್ರಷ್ಟರಾದಂಥ ವ್ಯಕ್ತಿಗಳ ಬಗ್ಗೆ ತುಂಬಾ ಹಲವು ಯೋಜನೆಗಳು ನಮ್ಮ ಮೊನ್ನೆ ಅಷ್ಟೇ ಒಬ್ರು ಮಾಹಿತಿ ಕೊಟ್ಟರು. ಅವರ ದಾಖಲಾತಿಗಳನ್ನು ಕೆಲವೊಂದೆಲ್ಲ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದಾರೆ. ಜಗನ್ನಿವಾಸರಾವ್ ಏನು ಅಂತ ಅಂದ್ಬಿಟ್ಟು ಅದು ಆ ವಿಚಾರ ನಮಗೆ ಬೇಡ. ಆದರೆ ಆ ವಚನವನ್ನು ಭ್ರಷ್ಟರಾಗಿರುವಂಥ ವಿಚಾರಕ್ಕೆ ನಾವು ಕ್ಷೇತ್ರದ ಅಧ್ಯಕ್ಷರುಗಳು ಹಿಂದೆ ಮನವಿ ಕೊಟ್ಟಿರ್ತೇವೆ. ಅದು ಇಲ್ಲಿಯವರೆಗೆ ನಮ್ಗೆ ಯಾವುದೊಂದು ಆ ಮನವಿಗೆ ಏನು ಪ್ರತಿಕ್ರಿಯೆ ಬಂದಿರೋದಿಲ್ಲ. ಆದರೆ ಅವರು ಕೆಲವೊಂದು ಪ್ರಕಟಣೆಗಳು ಮಾಡ್ತಿದ್ದಾರೆ, ಅವರು ಹಾಗೆ ಮಾಡಿದ್ರು ಹೀಗೆ ಮಾತ್ರ. ನಾವು ಯಾವುದೇ ಒಂದು ನಾವು ದೇವಸ್ಥಾನಕ್ಕೆ ತುಚ್ಚಿ ಬರುವಂಥ ವಿಚಾರಗಳನ್ನು ನಾವು ಇಲ್ಲಿವರೆಗೆ ಮಾಡಲಿಲ್ಲ, ಮುಂದೆ ಕೂಡ ಮಾಡುವುದಿಲ್ಲ. ನಮ್ಮ ಸಮಾಜದವರು ನಾವು ಹಿಂದಿನಿಂದ ಇಲ್ಲಿ ಕೂಡ ಎಲ್ಲ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ್ದೇ ಹೊರತು ಯಾವುದೊಂದು ತುಚ್ಚಿ ಬರೋದ ವಿಷಯ ಮಾಡ್ತಿರ್ಲಿಲ್ಲ. ಹಾಗಾಗಿ ನಾವು ಒಂದೇ ವಿಚಾರ ಹೇಳುವಂಥದ್ದು, ನಾವು ಇಂದು ಬೆಳಿಗ್ಗೆ 9:30 10 ಗಂಟೆಗೆ ದೇವಸ್ಥಾನದಲ್ಲಿ ಹೋದೆವು, ದೇವರಲ್ಲಿ ಪ್ರಾರ್ಥನೆ ಮಾಡಿದೆವು. ಪ್ರಾರ್ಥನೆ ಒಂದೇ, ಆ ಕಾನೂನಲ್ಲಿರುವಂತಹ ಒಂದು ಕೇಸಿಗೆ ನ್ಯಾಯ ಸಿಗಬೇಕು. ಮತ್ತೆ ಇದಕ್ಕೆ ಹೊರತುಪಡಿಸಿ ಶ್ರೀ ಕ್ಷೇತ್ರ ಇಲ್ಲಿ ಸೀಮೆಯಲ್ಲಿ ಆದಂಥ ಕೆಲವು ವಿಚಾರಗಳಿಗೆ ನ್ಯಾಯ ನೀವೇ ಕೊಡಬೇಕು ಅಂತ ಒಂದು ಮಹಾಲಿಂಗೇಶ್ವರನಲ್ಲಿ ಪ್ರಾರ್ಥನೆ ಮಾಡಿದೆವು. ಸಾಮಾಜಿಕ ಜಾಲತಾಣದಲ್ಲಿ ಈಗ ಕೆಲವೊಂದು ವಿಚಾರಗಳು ಹರಿದಾಡ್ತಾ ಇದೆ, ಚರ್ಚೆಗಳಾಗ್ತಾ ಇದೆ. ಆದರೆ ಒಂದು ವಿಚಾರ, ಈಗ ನಮ್ಮ ಹಿಂದೂ ಧರ್ಮದ ಬಗ್ಗೆ, ನಾವೊಂದು ಹಿಂದೂ ಸಂಪ್ರದಾಯಕ್ಕೆ ಇರುವಂಥ ವಿಚಾರಗಳು ನಮಗೆಲ್ಲ ಗೊತ್ತಿರ್ತದೆ. ಅನ್ಯ ಮತಿಗಳಿಗೆ ಆ ವಿಚಾರ ಗೊತ್ತಿರೋದಿಲ್ಲ. ಆದರೆ ಈ ಒಂದು ವಿಚಾರವನ್ನು ನಾವೇ ಸರಿ ಮಾಡಿಕೊಳ್ಳುತ್ತೇವೆ. ಅದಕ್ಕೆ ಬೇಕಾದಂಥ ವಿಚಾರಗಳು ಯಾವುದೇ ಒಂದು ಅಪಪ್ರಚಾರ ಮಾಡುವಂಥದ್ದು ಯಾರಿಗೂ ಕೂಡ ಒಂದು ನೈತಿಕ ಹಕ್ಕಿಲ್ಲ ಅಂತ ನಾನು ಒತ್ತಿ ಕೊಟ್ಟು ಹೇಳ್ತಿದ್ದೇನೆ. ಹಕ್ಕಿಲ್ಲ, ಕರೆಕ್ಟ್. ಹಿಂದೂ ಸಮಾಜದವರು ನಾವು ಏನ್ ಮಾಡ್ತೇವೆ ಅದನ್ನ ನಾವೇ ಸರಿ ಮಾಡಿಕೊಳ್ತೇವೆ. ಅನ್ಯರು ಅದರ ಬಗ್ಗೆ ಚರ್ಚೆ ಮಾಡುವ ಅವಶ್ಯಕತೆ ಇಲ್ಲ. ಇನ್ನೊಂದು, ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಈ ಎಲ್ಲವನ್ನು ಮಹಾಲಿಂಗೇಶ್ವರ ದೇವಸ್ಥಾನ ಅವರ ನೇತೃತ್ವದಲ್ಲಿ ನಾವೀಗ ಹೋಗಿದ್ದೇವೆ. ಆ ನಡೆಯಲ್ಲಿ ಹೋಗಿ ನಾವು ಕೇಳಿದ್ದೇವೆ. ಇದಕ್ಕೆ ಶಿಕ್ಷೆ ಆಗಲಿ ಪರಿಹಾರ ಆಗಲಿ ಅವನೇ ಕೊಡ್ತಾನೆ ಅಂತ ಹೇಳುವಂತ ಒಂದು ಮಾತನ್ನು ನಾನೀಗ ದೃಢವಾಗಿ ಹೇಳ್ತಿದ್ದೇನೆ. ಅದು ಹಾಗೆ ಆಗ್ತದೆ. ನಾವು ಎಲ್ಲವನ್ನು ದೇವರ ಮೇಲೆ ಬಿಟ್ಟಿದ್ದೇವೆ, ದೇವರ ಮಹಾಲಿಂಗೇಶ್ವರ ದೇವರ ಮೇಲೆ ಬಿಟ್ಟಿದ್ದೇವೆ. ಇನ್ನು ಏನು ಇದ್ರು ಮಹಾಲಿಂಗೇಶ್ವರ ದೇವರ ನೋಡಿಕೊಳ್ತಾರೆ. ಮಹಾಲಿಂಗೇಶ್ವರ ಸಂರಕ್ಷಣಾ ಸಮಿತಿಯವರು ಯಾರ ಹೆಸರನ್ನ ಉಲ್ಲೇಖ ಮಾಡಿದ್ದಾರೆ? ಅಲ್ಲ, ಉಲ್ಲೇಖ ಮಾಡಲಿಲ್ಲ. ನಮ್ಗೆ ಪ್ರಕಟಣೆಯಲ್ಲಿ ಬಂತು, ಪ್ರೆಸ್ ಮೀಟ್ ಅಲ್ಲಿ ಯಾರ್ಯಾರು ಕೂತಿದ್ದಾರೆ ಅವರನ್ನು ತಕ್ಷಣ ಹೊರದಬ್ಬಬೇಕು ಅಂತ ಹೇಳಿದ್ದಾರೆ. ಅಂದ್ರೆ ಒಂಥರ ಏನ್ ಹೇಳ್ತಾರೆ ಅದಕ್ಕೆ, ಗೂಂಡಾಗಿರಿ ತರ ಮಾಡಿದ್ದಾರೆ ಅವರು. ಗೂಂಡಾಗಿರಿ ತರ ಆ ತರ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಅವರು. ನಮಗೆ ಅದರ ಅವಶ್ಯಕತೆ ಇಲ್ಲ. ನೋಡಿ, ನಾವು ಬೆಳಿಗ್ಗೆ ಎದ್ದು ಆರಾಧ್ಯ ಮೂರ್ತಿ ಮಹಾಲಿಂಗೇಶ್ವರ ದೇವರ ಪಾದಗಳಿಗೆ ನಮಸ್ಕರಿಸಿ ಯಾವುದೇ ಕೆಲಸ ಕಾರ್ಯಗಳು ಮುಂದೆ ಹೋಗುವಂಥದ್ದು. ಹಾಗಿರುವಾಗ ಅಲ್ಲಿ ಇನ್ನೊಬ್ರು ಬಂದು ನಮಗೆ ಹೊರದಬ್ಬಲಿಕ್ಕೆ ಯಾರು ಅವಶ್ಯಕತೆ ನಮಗೆ ಇಲ್ಲ. ನಮ್ಮನ್ನು ದುಡುವವರು ಇಲ್ಲ. ನಾವಂಥ ಕೆಲಸಗಳನ್ನು ನಾವು ಮಾಡಲಿಲ್ಲ, ಅಂತ ಬೇಡ ಕೆಲಸ ನಾವು ಯಾವುದೇ ಮಾಡಲಿಲ್ಲ. ನಮ್ಮ ಸಮಾಜದವರಾಗಲಿ ನಾವಾಗಲಿ ಯಾರು ಪ್ರೆಸ್ಗೆ ಕೂತವರು ಯಾರು ಕೂಡ ಮಾಡಲಿಲ್ಲ, ಇನ್ನು ಮುಂದೆ ಕೂಡ ಮಾಡುವುದಿಲ್ಲ. ಯಾಕಂದರೆ ಅಲ್ಲಿ ಮಾಡಿದವರೇ ರಾಜಾರೋಷವಾಗಿ ಒಳಗಡೆ ತಿರುಗ್ತಿರುವಾಗ ಮಹಾಲಿಂಗೇಶ್ವರ ಸಂರಕ್ಷಣಾ ವೇದಿಕೆಯವರು ಏನು ಮಾಡ್ತಿದ್ದಾರೆ ಅಂತ ಕೇಳುದು ನಾವು. ಯಾಕಂದರೆ ಅವರನ್ನು ಹೊರಗೆ ಹಾಕ್ಲಿಕ್ಕೆ ಅವರಿಗೆ ಮಹಾಲಿಂಗೇಶ್ವರ ಸಂರಕ್ಷಣಾ ಸಮಿತಿಯವರಿಗೆ ಆಗುದಿಲ್ವಾ ಅಂತ ನಾವು ಕೇಳುದು. ನಾವು ಯಾವನ್ನು ಪ್ರಶ್ನೆ ಮಾಡ್ತೇವೆ
ಅದನ್ನು ಅವರು ಹೈಲೈಟ್ ಮಾಡ್ತೇವೆ ಅಲ್ಲದೆ ಅಲ್ಲಿ ದೇವಸ್ಥಾನದ ಒಳಗಡೆ ಏನು ತಪ್ಪುಗಳು ನಡೀತಿದೆ ಅದನ್ನು ಯಾರು ಕೂಡ ಚರ್ಚೆ ಮಾಡಲಿಕ್ಕೆ ಹೋಗುದಿಲ್ಲ. ಇದು ಅಲ್ಲಿ ನಡೆಯುವಂತ ಇದು. ನಮಗೆ ಅದೇ ನಾವು ಎಲ್ಲ ಇವತ್ತಿಗೆ ಎಲ್ಲವನ್ನು ಮುಗಿಸಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಬಂದಿದ್ದೇವೆ. ಎಲ್ಲವನ್ನು ಮಾಲಿಂಗೇಶ್ವರ ದೇವರು ನೋಡ್ಕೊಳ್ತಾರೆ. ಮುಂದಕ್ಕೆ ನಾವು ನಮ್ಮ ಕಾನೂನು ರೀತಿಯ ಏನು ಹೋರಾಟ ಇದೆ ಅದನ್ನು ಖಂಡಿತವಾಗಿ ಮಾಡ್ತೇವೆ. ಹೆಂಗಸಿಗೆ ನಾವು ಕಾನೂನು ರೀತಿಯಲ್ಲಿ ಏನು ಹೋರಾಟಕ್ಕೆ ಸಪೋರ್ಟ್ ಬೇಕು, ನಮ್ಮ ಸಮಾಜದ ವತಿಯಿಂದ 100% ಸಪೋರ್ಟ್ ನಾವು ಮಾಡಿಯೇ ಮಾಡ್ತೇವೆ. ದೇವಸ್ಥಾನದಲ್ಲಿ ಪ್ರಾರ್ಥನೆ ಮಾಡಿದ್ದೇವೆ. ಪ್ರಾರ್ಥನೆ ಮಾಡಿ ಬಂದದನ್ನು ಯಾರೇ ಅನ್ಯಮತೀಯರು ಇದರ ಬೆನಿಫಿಟ್ ತಗೊಳ್ಳುವ ಅವಶ್ಯಕತೆ ಇಲ್ಲ. ನಾಳೆ ಸಾಮಾಜಿಕ ಜಾಲತಾಣಗಳಲ್ಲಿ ಅಪಪ್ರಚಾರ ಮಾಡೋದಾಗ್ಲಿ, ಯಾವುದೇ ವಿಚಾರವನ್ನು ತಿರುಚಿ ಬರೆಯುವುದಾಗ್ಲಿ ಮಾಡುವ ಕೆಲಸವನ್ನು ಮಾಡಬೇಡಿ. ನಾವು ಏನು ಮಾಡಿದ್ದೇವೆ ಅದನ್ನು ನಾವು ಪೂರ್ಣ ಇವತ್ತು ಮೀಡಿಯಾಗೆ ತಿಳಿಸಿದ್ದೇವೆ.